ವಿಟ್ಲದ ಕೊಳ್ನಾಡು ಗ್ರಾಮದ ಕುಡ್ತಮಗಿರು ಮಂಕುಡೆ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವ ಹಾಗೂ ಮಹಾರಥೋತ್ಸವ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮಂಕುಡೆ ರಾಮಣ್ಣ ಆಚಾರ್ಯ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಮಂಕುಡೆ ಆಚಾರ್ ಮನೆತನದ ಆಡಳಿತಕ್ಕೊಳಪಟ್ಟ ಈ ದೇವಸ್ಥಾನದಲ್ಲಿ ಚಾಂದ್ರಮಾನ ಯುಗಾದಿಯಂದು ಧ್ವಜಾರೋಹಣವಾಗಿ 5 ದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಜಾತ್ರೋತ್ಸವ ಜರುಗುತ್ತದೆ. ಅಲ್ಲದೆ ಪ್ರತಿ ವರ್ಷ 2 ದಿನ ದೈವಗಳ ನೇಮ, 2 ವರ್ಷಕ್ಕೊಮ್ಮೆ ಮಹಾಕಾಳಿ ಮತ್ತು ರಕ್ತೇಶ್ವರಿ ದೈವಗಳ ನೇಮ ಜರುಗುತ್ತದೆ. ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷ ಮಂಕುಡೆ ರಾಮಕೃಷ್ಣ ಆಚಾರ್ ಅವರ ಮುಂದಾಳತ್ವದಲ್ಲಿ ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಯವರ ನೇತೃತ್ವದಲ್ಲಿ ಮತ್ತು ಆಡಳಿತ ಮುಕ್ತೇಶ್ವರ ಮಂಕುಡೆ ರಾಮಣ್ಣ ಆಚಾರ್ ಅವರ ಸಹಕಾರ ಹಾಗೂ ಊರವರ ಶ್ರಮದಾನ ಮತ್ತು ಸಹಕಾರದೊಂದಿಗೆ 2 ವರ್ಷಗಳ ಹಿಂದೆ ಪುನರ್ ಪ್ರತಿಷ್ಠಾ ಬಂದ ಬ್ರಹ್ಮಕಲಶೋತ್ಸವ ನಡೆದಿತ್ತು. ಮಂಕುಡೆ ಮನೆಯಲ್ಲಿ ನಿತ್ಯವೂ ಶ್ರೀ ಮಹಾಗಣಪತಿ ದೇವರಿಗೆ ಹವನ, ನಿತ್ಯ ನೈವೇದ್ಯದೊಂದಿಗೆ ಪೂಜೆ ನೆರವೇರುತ್ತದೆ. ಅಲ್ಲದೆ ಮಹಾವಿಷ್ಣುಮೂರ್ತಿ ದೇವರ ಬಲಭಾಗದಲ್ಲಿ ನೆಲೆಯಾಗಿರುವ ಧೂಮಾವತಿ ಬಂಟ ದೈವಗಳಿಗೆ ಮತ್ತು ಕ್ಷೇತ್ರಪಾಲ ದೈವವಾಗಿರುವ ಶ್ರೀ ವ್ಯಾಘ್ರ ಚಾಮುಂಡಿ ದೈವಗಳಿಗೆ ನಿತ್ಯ ಪೂಜೆ ನೈವೇದ್ಯಗಳನ್ನು ಸಮರ್ಪಣೆ ಮಾಡಲಾಗುತ್ತಿದೆ. ವಾರ್ಷಿಕ ಜಾತ್ರೋತ್ಸವದ ಸಂದರ್ಭ ರಥೋತ್ಸವದಂದು ಶ್ರೀ ಧೂಮಾವತಿ ಬಂಟ ದೈವಗಳ ಭಂಡಾರವು ಸಾಲಿತೂರು ಅಗರಿ ಭಂಡಾರದ ಮನೆಯಿಂದ ಆಗಮಿಸಿ ಮರುದಿನ ನೇಮ ಜರುಗಿ ಬಳಿಕ ಹಿಂದಿರುಗುತ್ತದೆ. ಶ್ರೀ ಧೂಮಾವತಿ ಬಂಟ ದೈವಗಳಿಗೆ ಕಟ್ಟತಿಲದಲ್ಲಿ ದೇವಸ್ಥಾನವಿದ್ದು ಪ್ರತಿ ವರ್ಷ ಧ್ವಜಾರೋಹಣವಾಗಿ 3 ದಿನಗಳ ಜಾತ್ರೋತ್ಸವ ಜರುಗುತ್ತದೆ. ಜಾತ್ರೋತ್ಸವದ ಪ್ರಯುಕ್ತ ಶುಕ್ರವಾರ ಬೆಳಿಗ್ಗೆ ಸಾಮೂಹಿಕ ಪ್ರಾರ್ಥನೆ, ತೋರಣ ಮುಹೂರ್ತ, ಊರ ಭಕ್ತಾದಿಗಳಿಂದ ಹಸಿರು ಹೊರೆಕಾಣಿಕೆ ಸಮರ್ಪಣೆ ನಡೆಯಿತು. ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ಸಂಜೆ ದೇವತಾ ಪ್ರಾರ್ಥನೆ, ದೇವರಿಗೆ ಮಹಾರಂಗ ಪೂಜೆ, ರಾತ್ರಿ ಶ್ರೀ ದೇವರ ಬಲಿ ಹೊರಟು ಶ್ರೀ ಭೂತ ಬಲಿ ಉತ್ಸವ, ಕೆರೆ ಉತ್ಸವ ನಡೆಯಿತು. ಶನಿವಾರ ಬೆಳಿಗ್ಗೆ ಮಹಾಗಣಪತಿ ಹೋಮ, ಪಂಚವಿಂಶತಿ ಕಲಶ ಪೂಜೆ ನಡೆದು ಶ್ರೀದೇವರ ಬಲಿ ಉತ್ಸವ, ದರ್ಶನ ಬಲಿ, ಬಟ್ಟಲು ಕಾಣಿಕೆ ನಡೆಯಿತು. ರಾತ್ರಿ ಮಹಾಪೂಜೆ, ಶ್ರೀದೇವರ ಬಲಿ ಹೊರಟು ಉತ್ಸವ ಹಾಗೂ ರಥದ ಗದ್ದೆಯಲ್ಲಿ ಮಹಾರಥೋತ್ಸವ ಹಾಗೂ ಬೆಡಿ ಪ್ರದರ್ಶನ ನಡೆಯಿತು. ರಥೋತ್ಸವದ ಬಳಿಕ ಮಂಕುಡೆ ಹಳೆ ವಿದ್ಯಾರ್ಥಿ ಯುವಕ ಮಂಡಲ ಹಾಗೂ ಊರವರ ಸಹಕಾರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮೊಹಮ್ಮದ್ ಅಲಿ, V4 News 24/7 ವಿಟ್ಲ.